ಲೆಕ್ಸ್ ಝೂರಿಸಾ ಲಾ ಚೇಂಬರ್ ವತಿಯಿಂದ ಕರ್ನಾಟಕ ಕಾನೂನು ವಿಶ್ವವಿದ್ಯಾಲಯ ನಡೆಸಿದ 2021ನೇ ಸಾಲಿನ ಕಾನೂನು ಪರೀಕ್ಷೆಯಲ್ಲಿ ಉತ್ತಮ ಸಾಧನೆಗೈದ ವಿದ್ಯಾರ್ಥಿಗಳಿಗೆ ಸನ್ಮಾನ ಕಾರ್ಯಕ್ರಮವು ಮಂಗಳೂರಿನ ಲೆಕ್ಸ್ ಝೂರಿಸಾ ಕಚೇರಿಯಲ್ಲಿ ನಡೆಯಿತು. ಕಾನೂನು ಪರೀಕ್ಷೆಯಲ್ಲಿ ಸಾಧನೆಗೈದ ವಿದ್ಯಾರ್ಥಿಗಳಾದ ದೀಪಾ, ಕಾವ್ಯ, ನಮಿತಾ, ಸೋಹಾನಾ, ಸಫರ್, ಐಶ್ವರ್ಯ, ರಕ್ಷಿತಾ ಎಸ್ ಅವರನ್ನು ಸನ್ಮಾನಿಸಲಾಯಿತು. ಹಿರಿಯ ವಕೀಲ ಯು ಮೊಹಮ್ಮದ್ ಅಲಿ ಸಾಧನೆಗೈದ ವಿದ್ಯಾರ್ಥಿಗಳಿಗೆ ಸನ್ಮಾನಿಸಿ ಮಾತನಾಡಿ, ಇತ್ತೀಚಿನ ದಿನಗಳಲ್ಲಿ ಸಾಧನೆ ಮಾಡಲು ಬಹಳಷ್ಟು ಅವಕಾಶಗಳಿವೆ. ವಿದ್ಯಾರ್ಥಿಗಳು ಅವಕಾಶಗಳನ್ನು ಸಮರ್ಪಕವಾಗಿ ಸದುಪಯೋಗಿಸಿದಾಗ ಇನ್ನಷ್ಟು ಸಾಧನೆ ಮಾಡಲು ಸಾಧ್ಯ. ಶಿಕ್ಷಣದ ಬಳಿಕ ಉದ್ಯೋಗದಲ್ಲಿ ಪ್ರಾಮಾಣಿಕತೆಯಿಂದ ದುಡಿದಾಗ ಯಶಸ್ಸು ಸಾಧ್ಯ ಎಂದು ಹೇಳಿದರು. I want all of them to join the judiciary because all their ranks will be considered during the judicial examination, and it is very easy today. Even without 1 year's practice, you can directly appear for a judicial examination where you will be appointed as a munsif or a judicial magistrate. So I advise all the students to directly appear for the examination and join the judiciary. That is what I can say. Because of your hard work, you have got ranks, so this will help the judiciary also. Judiciary wants such people, and in my experience, I found most of the people who are very good judicial officers are rank students. Hence, I advise you to all join the judiciary. ನಿವೃತ್ತ ಪೊಲೀಸ್ ಅಧಿಕಾರಿ ಬಶೀರ್ ಅಹಮದ್, ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಇಮಾಮ್, ವಕೀಲರಾದ ಒಮರ್ ಫಾರೂಕ್, ಯುವ ನ್ಯಾಯವಾದಿ ಮೊಹಮ್ಮದ್ ಅಸ್ಕರ್ ಮುಡಿಪು, ನ್ಯಾಯವಾದಿ ಉಮರ್ ಫಾರೂಕ್ ಕಾಪುರು, ನ್ಯಾಯವಾದಿ ಇಜಾಜ್ ಅಹಮದ್ ಉಳ್ಳಾಲಾ, ಆಸಿಫ್ ಬೈಖಾಡಿ, ಅಬು ಹಾರಿಸ್, ಮುಖ್ತಾರ್ ಅಹಮದ್, ಶೇಖ್ ಇಸಾಕ್, ಕೆ ಮುಫೀದಾ, ರಹಮಾನ್, ಆಶಿಕಾ ಹುಸೇನ್, ಆಲಿಶಾ ಜಲ್ಕ್, ಸಮಾಜ ಸೇವಕ ಇಲಿಯಾಸ್ ಮಂಗಳೂರು ಮೊದಲಾದವರು ಉಪಸ್ಥಿತರಿದ್ದರು. ಆರಿಫ್ ಕಲ್ಕಟ, ವಿ4 ನ್ಯೂಸ್, ಉಳ್ಳಾಲ.